ರಾಮನಗರ ಜಿಲ್ಲೆಯ ಬಿಡದಿ ಸಮೀಪದ ಟೊಯೋಟಾ ಕಾರ್ಖಾನೆಗಾಗಿ ಶಾನಮಂಗಳ, ಬಾನಂದೂರು, ಅಬ್ಬಿನಕುಂಟೆ ಗ್ರಾಮಗಳಲ್ಲಿ ವಶಪಡಿಸಿಕೊಂಡಿರುವ ಭೂಮಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ಅತಿ ಸಣ್ಣ ವಯೋವೃದ್ಧ ರೈತರು ವಿಧಾನಸೌಧದ ಮುಂಭಾಗ ಸಾಂಕೇತಿಕವಾಗಿ ಕರಪತ್ರವನ್ನು ಹಂಚಿ ಪ್ರತಿಭಟನೆ ನಡೆಸಿದರು. ಹಿರಿಯ ರೈತ ಪತ್ತಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭೂಮಿ ಕಳೆದುಕೊಂಡು ಪರಿಹಾರಕ್ಕಾಗಿ ಸುಮಾರು 2 ದಶಕಗಳಿಂದ ಕಾಯುತ್ತಿರುವ ರೈತರು ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಪೊಲೀಸರು ಅಧಿಕಾರಿಗಳಿಗೆ ಕರಪತ್ರ ಹಂಚಿ ಕೆಐಎಡಿಬಿ ಅಧಿಕಾರಿಗಳ ಧೋರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಐಎಡಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಪರಿಹಾರ ದೊರೆಯುವುದು ವಿಳಂಬವಾಗಿದೆ. ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಪರಿಪಾಲಿಸಬೇಕು ಎಂದು ಈ ರೈತರು ಒತ್ತಾಯಿಸಿದರು. ಪತ್ತಿ ಕುಮಾರಸ್ವಾಮಿಯವರು ಮಾತನಾಡಿ, ರೈತರಿಗೆ ಪರಿಹಾರ ಒದಗಿಸುವಲ್ಲಿ ಕೆಐಎಡಿಬಿ ನಿರ್ಲಕ್ಷ್ಯ ತೋರುತ್ತಿದೆ. ನಾವು ಬದುಕಿದ್ದಾಗಲೇ ಪರಿಹಾರ ದೊರೆತರೆ ನಮಗೆ ಸಮಾಧಾನವಾಗುತ್ತದೆ. ಕೆಐಎಡಿಬಿ ಜವಾಬ್ದಾರಿ ಹೊಂದಿರುವ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿಯವರು ನಮ್ಮ ಸಮಸ್ಯೆಯನ್ನ ತಕ್ಷಣವೇ ಬಗೆಹರಿಸಬೇಕು ಎಂದು ಹೇಳಿದರು. He be directed to the subordinates. Subordinate has not completed anything. So since 20 years, we all farmers are suffering for not getting the compensation from the government. So I think this matter has not gone to the government. This is only KDB people are hiding it. So my request is the government should know it and then help the farmers, because government is always helping the farmers, small farmers, big farmers, any farmers. Government is immaterial of the farmers. But thing is, the KDB people are not taking this matter to the government. I request the press people will take to the government and then get the compensation for the all farmers suffering since 20 years. Thank you. ಮತ್ತೋರ್ವ ರೈತ ಅನಂತ್ ಮಾತನಾಡಿ, ಖರಾಬು ಭೂಮಿ ಹೊಂದಿರುವವರಿಗೆ ಪರಿಹಾರವನ್ನ ನೀಡಿ ಖರಾಬು ಭೂ ಮಾಲೀಕರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಹೀಗಾಗಿ ಸರ್ಕಾರ ತಾರತಮ್ಯ ಮಾಡದೆ ಪರಿಹಾರವನ್ನ ನೀಡಲು ಮುಂದಾಗಬೇಕು. ಈ ಮೂಲಕವಾದರೂ ಹಿರಿಯ ಜೀವಗಳಿಗೆ ನೆಮ್ಮದಿ ಕೊಡಬೇಕು ಎಂದು ಹೇಳಿದರು. ಜಾಗ ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತರು ಎಲ್ಲ ಜಾಗಗಳನ್ನು ಕೆಐಡಿಬಿ ಅವರು ನಮಗೆ ತಗೊಂಡಿದ್ರು. ಮತ್ತು ಅದರಲ್ಲಿ ಸ್ವಲ್ಪ ಮಾತ್ರ ಅಮೌಂಟ್ ಕೊಟ್ಬಿಟ್ಟು ಇನ್ನೊಂದು ಖರಾಬ್ ಜಾಗ ಖರಾಬ್ ಜಾಗಕ್ಕೆ ತೊಂದರೆ ಕೊಟ್ಟಿದ್ರು. ಅದಕ್ಕೆ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹತ್ರ ಮೊರೆ ಹೋಗಿದ್ದಕ್ಕೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ನಮಗೆ ನಮ್ಮ ಪರವಾಗಿ ಕೊಟ್ಟು ಕೆಐಡಿಬಿ ಅವರಿಗೆ ಅದೇನು ಕಾಂಪನ್ಸೇಷನ್ ವಿತ್ ಇಂಟ್ರೆಸ್ಟ್ ಕೊಡಬೇಕಾಗಿದೆ ಅಂತಂದ್ಬಿಟ್ಟು ತಿಳಿಸಿದ್ರು ನಮಗೆ. ಬಟ್ ಕೊಟ್ಟಿದೆ, ಆರ್ಡ್ರ್ ಕೊಟ್ಟಿದ್ರು. ಅದನ್ನು ತಗೊಂಡ್ಬಂದು ಅವರಿಗೆ ಆರ್ಡ್ರ್ ಕಾಪಿ ಎಲ್ಲ ಸಿಕ್ಕಿದ್ರು. ಅದು ನಮಗಿನ್ನೂ ಪರಿಹಾರ ಸಿಕ್ಕಿಲ್ಲ. ಅದರಲ್ಲಿ ಸುಮಾರು ಈಗ ಎಲ್ಲರೂ ಅದಕ್ಕೆ ಕೋರ್ಟು ಮತ್ತು ಕಚೇರಿಗಳಿಗೆ ಓಡಾಡಿ ಆಗಲೇ 20 ವರ್ಷಕ್ಕೆ ಸವಿಸಿ ಎಲ್ಲರೂ ವೃದ್ಧಾಪ್ಯ ಲೆವೆಲ್ ಇದರಲ್ಲಿ ಇದ್ದಾರೆ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳಿಗಾದ್ರೂ ಸಿಗಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ಅವರು ಇನ್ನೂ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೆಐಎಡಿಬಿ ಈ ಭಾಗದಲ್ಲಿ 500 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದಕ್ಕೆ ಪರಿಹಾರ ಪಡೆಯಲು ಕೆಐಎಡಿಬಿ ಕಚೇರಿಗೆ ಕಳೆದ 20 ವರ್ಷಗಳಿಂದ ಅಲೆದು ಬಸವಳಿದಿದ್ದಾರೆ. ಪರಿಹಾರ ಎಂಬುದು ಇವರಿಗೆ ಇನ್ನೂ ಮರೀಚಿಕೆಯಾಗಿ ಪರಿಣಮಿಸಿದೆ.